ಮದುವೆಯಾದ ಬಳಿಕವೂ ಪ್ರೀತಿಸುವಂತೆ ಒತ್ತಾಯಿಸಿ ಮೆಸೇಜ್ ಮೂಲಕ ನಿರಂತರ ಕಿರುಕುಳ ನೀಡುತ್ತಿದ್ದ ಆರೋಪಿಯ ಬೆದರಿಕೆಗೆ ಮಹಿಳೆ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆರೋಪಿ ಕಿರಣ್ ಕಿರುಕುಳಕ್ಕೆ ಕವಿತಾ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆ ನಡೆದಿರೋದು ಬೆಂಗಳೂರಿನಲ್ಲಿ. 2024ರಲ್ಲಿ ಕವಿತಾ ಅವರು ರಾಜು ಎಂಬುವರನ್ನ ವಿವಾಹವಾಗಿದ್ರು. ದಂಪತಿಗೆ 1.5 ವರ್ಷದ ಮಗು ಕೂಡ ಇದೆ. ಆದರೆ ಮದುವೆಗೂ ಮುನ್ನವೇ ಕಿರಣ್ ಕವಿತಾ ಅವರನ್ನ ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ. ಈ ವಿಚಾರ ತಿಳಿದು ಕವಿತಾ ಕುಟುಂಬಸ್ಥರು ಕಿರಣ್ಗೆ ಬುದ್ಧಿವಾದ ಹೇಳಿದ್ರು. ಆದರೆ ಮದುವೆಯಾದ ಬಳಿಕವೂ ಕಿರಣ್ ಕವಿತಾಗೆ ಮೆಸೇಜ್ ಮಾಡಿ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಮೆಸೇಜ್ ಮಾಡದಿದ್ದರೆ ಸಾಯುವುದಾಗಿ ಹಾಗೂ ನನ್ನ ನೆಮ್ಮದಿ ಹಾಳು ಮಾಡಿದ ನಿನ್ನ ಜೀವನವನ್ನು ಹಾಳು ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಈ ಎಲ್ಲ ವಿಷಯ ಗಂಡನ ಮನೆಯವರಿಗೆ ತಿಳಿಯಿತು ಎಂಬ ಕಾರಣಕ್ಕೆ ಕವಿತಾ ಮಾನಸಿಕವಾಗಿ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಆರೋಪಿ ಕಿರಣ್ ಅನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ.